ಪಾದೂರು ಐಎಸ್ಪಿಆರ್ಎಲ್ ಯೋಜನೆಯ ಎರಡನೇ ಹಂತದ ವಿಸ್ತರಣೆಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದ್ದು, ಈ ಬಗ್ಗೆ ಕಳತ್ತೂರು ಜನಜಾಗೃತಿ ಸಮಿತಿಯ ನೇತೃತ್ವದಲ್ಲಿ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆ ಸಿದ್ಧಪಡಿಸಲು ಮತ್ತು ಜನಾಭಿಪ್ರಾಯ ಪಡೆಯಲು ಸಮಾಲೋಚನಾ ಸಭೆ ಕಳತ್ತೂರು ಶಾಂತಿಗುಡ್ಡೆಯಲ್ಲಿ ನಡೆಯಿತು. ಈ ಕುರಿತ ಒಂದು ವರದಿ ಇಲ್ಲಿದೆ. ಪಾದೂರು ಐಎಸ್ಪಿಆರ್ಎಲ್ ಯೋಜನೆಯ ಎರಡನೇ ಹಂತದ ವಿಸ್ತರಣೆಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದೆ. ಭೂಮಿಯ ಮೌಲ್ಯ, ನಿರ್ವಸಿತ ಮನೆಗಳ ಸಂಖ್ಯೆ, ತುರ್ತು ನೋಟಿಫಿಕೇಶನ್ ಸರ್ವೆ ಬಗ್ಗೆ ಸಾರ್ವಜನಿಕರ ಆಕ್ಷೇಪವಿದ್ದರೂ ನಿರ್ಲಕ್ಷ್ಯ ವಹಿಸಿರುವುದು, ಸ್ಥಳೀಯರಿಗೆ ಮಾಹಿತಿ ನೀಡದೆ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಾಗಿರುವುದು ಸರಿಯಲ್ಲ ಎನ್ನಲಾಗಿದೆ. ಜಿಲ್ಲಾಧಿಕಾರಿ ಹಾಗೂ ಕಂಪನಿ ವಿರುದ್ಧ ಜನರ ಆಕ್ರೋಶ ವ್ಯಕ್ತಪಡಿಸಲಾಗಿದ್ದು, ಸ್ಥಳೀಯರು ಸೂಕ್ತ ಸ್ಪಂದನೆ ಸಿಗದಿದ್ದಲ್ಲಿ ಮುಂದಿನ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದಿದ್ದಾರೆ. ಈ ಬಗ್ಗೆ ಕಳತ್ತೂರು ಜನಜಾಗೃತಿ ಸಮಿತಿಯ ನೇತೃತ್ವದಲ್ಲಿ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆ ಸಿದ್ಧಪಡಿಸಲು ಮತ್ತು ಜನಾಭಿಪ್ರಾಯ ಪಡೆಯಲು ಸಮಾಲೋಚನೆ ಸಭೆ ಕಳತ್ತೂರು ಶಾಂತಿಗುಡ್ಡೆಯಲ್ಲಿ ನಡೆಯಿತು. ಮತ್ತೆ ನಾವು ಸಭೆ ಮಾಡಿದಾಗ ಅವರಿಗೆ ನಾವು ಕಲ್ಲಿಗೆ ಅವನು ಪ್ರೆಷರ್ ಮಾಡ್ತಾರೆ ವಿದ್ಯಾರ್ಥಿ ಹೇಳ್ತೀವಿ. ಅವನು ನಮ್ಮ ಅತನಿಗೆ ಮಂಕಲ್ಸಿಯನ್ನು ಒಂಚೂರು ನಮ್ಮ ಆಲೋಚನೆ ಮಕ್ಕಳಿಂದ ಸರ್ಕಾರ ಬೋರ್ಡು ಬಂದು ಕೇಳಿದ್ದು ಈ ಕೊಟ್ಟರು ಇದೆಲ್ಲ ರೀತಿಯಲ್ಲಿ ಇದನ್ನ ಅಭಿಪ್ರಾಯ ಬಂದು ಅದನ್ನು ತಿಳಿಸುವವರು ಅಭಿಪ್ರಾಯದಿಂದ ಖಂಡಿತವಾದ ತೋಳು ಬಂದಿರ್ತಾರೆ. ಜನಜಾಗೃತಿ ಸಮಿತಿಯ ಅಧ್ಯಕ್ಷ ಅರುಣ್ ಶೆಟ್ಟಿ ಪಾದೂರು ಮಾತನಾಡಿ, ಪಾದೂರು ಯೋಜನೆಯ ಎರಡನೇ ಹಂತದ ವಿಸ್ತರಣೆಗೆ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಪುನರ್ವಸತಿ ನಿಯಮಾವಳಿಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಯುತ ಹಕ್ಕು ಪಾಲಿಸಿಕೊಂಡು ಭೂಸ್ವಾಧೀನ ಪ್ರಕ್ರಿಯೆ ನಡೆಯಬೇಕಿದ್ದರೂ ಪಾರದರ್ಶಕತೆ ಇಲ್ಲದೆ ನ್ಯಾಯಯುತವಲ್ಲದ ರೀತಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿರುವುದು ಖಂಡನೀಯ ಎಂದರು. ನಾವು ಹಿಂದೆ ಎರಡನೇ ಹಂತದ ಭೂಸ್ವಾಧೀನಕ್ಕೆ ಕ್ಯಾಡಸ್ಟ್ರಲ್ ಸರ್ವೆ ಆದಾಗ ನಾವು ಅದನ್ನು ತಡೆದಾಗ ತಹಸೀಲ್ದಾರ್ ಅವರು ಬಂದು ಮುಂದಿನ ದಿನಗಳಲ್ಲಿ ನಮಗೆ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟು ಭೂಸ್ವಾಧೀನ ಎಷ್ಟು ಎಕರೆ, ಮನೆ ಎಷ್ಟು ಕಳ್ಕೊಳ್ತಾರೆ, ಭೂಮಿ ಕಳ್ಕೊಂಡವರಿಗೆ ಮೌಲ್ಯಮಾಪನ ಎಷ್ಟು, ಇದರ ಬಗ್ಗೆ ನಾವು ಆಗ್ರಹ ಮಾಡಿದಾಗ ಅದನ್ನು ಸಭೆ ಕರೆದು ನಮಗೆ ತಿಳಿಸಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಈಗ ಏಕಾಏಕಿ ಯಾವುದೇ ಅದನ್ನು ಪಾಲಿಸಿಕೊಳ್ಳದೆ ಈಗ ಈ ನೋಟಿಫಿಕೇಷನ್ಗೆ ಅವರು ಪ್ರಕಟ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿ ಭೂ ಸಂತ್ರಸ್ತರು ಸೇರಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನ್ಯಾಯಯುತವಾದಂಥ ಹೋರಾಟಕ್ಕೆ ನಮಗೆ ಸ್ಪಂದನೆ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು, KIDB ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ದೊರಕಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಜನಹಿತ ಸಮಿತಿಯ ಅಧ್ಯಕ್ಷ ಸುರೇಂದ್ರ ಕುಮಾರ್ ಜೈನ್ ಮಾತನಾಡಿ, ಎರಡನೇ ಹಂತದ ವಿಸ್ತರಣೆಗೆ 40 ಕುಟುಂಬಗಳು ಮನೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಜನವರಿ 12ರಂದು ನೋಟಿಫಿಕೇಶನ್ ಜಾರಿಯಾಗಿದ್ದು 24 ದಿನಗಳ ನಂತರ ಪ್ರಕಟಣೆ ನೀಡಿದ್ದಾರೆ. ಇದು ಜನರನ್ನು ಕತ್ತಲಲ್ಲಿ ಇಡುವ ಪ್ರಯತ್ನವಾಗಿದೆ. ಭೂಸ್ವಾಧೀನಕ್ಕೆ ಅವಕಾಶ ನೀಡಲಾಗದು ಎಂದಿದ್ದಾರೆ. ಸರಕಾರಿ ಮೌಲ್ಯ ಬಹಳ ಕಡಿಮೆ ಉಂಟು ಭೂಮಿಯದ್ದು. ನಮ್ಮ ಪಾದೂರಲ್ಲಿ 10,270 ಏನೋ ಇರೋದು. ನಮ್ಮ ಬದಿಯ ಶಿರ್ವದಲ್ಲಿ 50,000 ರೂಪಾಯಿ ಉಂಟು. ಅದು ಶಿರ್ವಕ್ಕೆ ಸರಿಯಾಗಿ ನಮ್ಮ ಪಾದೂರಿನದ್ದು ಕೂಡ ಜಾಸ್ತಿ ಮಾಡಬೇಕಂತೇಳಿ ನಾವು ಆಲ್ರೆಡಿ ಕಂದಾಯ ಸಚಿವರಿಗೆ ಕೂಡ ಮನವಿ ಕೊಟ್ಟಿದ್ದೇವೆ. ಹಾಗೆ ಇವರಿಗೆ ಕೂಡ ಕೊಡಬೇಕಂತ. ಯಾಕಂತ ಹೇಳಿದರೆ ಆ ಕಾಯ್ದೆ ಪ್ರಕಾರ ಏನುಂಟಂತ ಹೇಳಿದರೆ ಏನು ಪ್ರೋಸೆಸ್ ಶುರು ಮಾಡುವ ಮೊದಲು ಆ ಜಾಗದ ವ್ಯಾಲ್ಯೂವನ್ನು ಕರೆಕ್ಟ್ ಮಾಡಬೇಕಂತೇಳಿ, ಹಾಗೆ DC ಅವ್ರು ಮೊದಲು ಅದನ್ನು ಸರಿ ಮಾಡಬೇಕಂತೇಳಿ ನಾನು ಹೇಳಿದೆ. ಮತ್ತು ಈ ಟ್ರಾನ್ಸ್ಪರೆನ್ಸಿ ಇಲ್ಲದೆ ನಾವು ಭೂಸ್ವಾಧೀನಕ್ಕೆ ವಿರೋಧ ಮಾಡ್ತಾ ಇದ್ದೇವೆ.
ಒಟ್ಟಿನಲ್ಲಿ ಮೊದಲ ಹಂತದ ಕಾಮಗಾರಿಯಿಂದಾದ ಸಮಸ್ಯೆಗಳ ನಡುವೆಯೇ ಜನರಿಗೆ ಸರಿಯಾದ ಮಾಹಿತಿ ನೀಡದೆ ಎರಡನೇ ಹಂತದ ಕಾಮಗಾರಿಗೆ ಮುಂದಾಗಿರುವ ಕಂಪನಿ ವಿರುದ್ಧ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸಂತೋಷ್, ಸ್ಪಂದನ ಟಿವಿ.